ಉಡುಪಿಯ ಕಟಪಾಡಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಎಲ್ಪಿಜಿ ಗ್ಯಾಸ್ ಸಾಗಾಟದ ಟ್ಯಾಂಕರ್ ಮಗುಚಿ ಬಿದ್ದ ಘಟನೆ ನಡೆದಿದ್ದು, ಟ್ಯಾಂಕರ್ನಲ್ಲಿದ್ದಂತಹ ಗ್ಯಾಸ್ ಸೋರಿಕೆಯಾಗಿ ಆತಂಕ ಸೃಷ್ಟಿಯಾಗಿತ್ತು. ಬಳಿಕ ವಾಹನ ಸಂಚಾರಕ್ಕೆ ಬದಲಿ ಮಾರ್ಗ ಕಲ್ಪಿಸಲಾಗಿದ್ದು, ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಟ್ಯಾಂಕರ್ ಮಗುಚಿ ಬಿದ್ದರೂ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಸೂಕ್ತ ಸುರಕ್ಷತಾ ಕ್ರಮ ಕೈಗೊಂಡಿದ್ದಾರೆ. ಕಟಪಾಡಿ ಹೆದ್ದಾರಿಯಲ್ಲಿ ಕಾಮಗಾರಿ ನಡೀತಾ ಇರುವ ಜಾಗದಲ್ಲಿಯೇ ಟ್ಯಾಂಕರ್ ಮಗುಚಿ ಬಿದ್ದು ಆತಂಕ ಸೃಷ್ಟಿಗೆ ಕಾರಣವಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರಿಸಿದ್ರು. ಟ್ಯಾಂಕರ್ನಿಂದ ಸೋರಿಕೆಯಾಗ್ತಾ ಇರುವ ಅಡುಗೆ ಅನಿಲ ತಡೆಗೆ ಕ್ರಮ ವಹಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಬರುವ ವಾಹನಗಳ ಪಥ ಬದಲಾಯಿಸಲು ಸೂಚನೆ ನೀಡಲಾಗಿದೆ. ಮತ್ತೊಂದು ಟ್ಯಾಂಕರ್ಗೆ ಗ್ಯಾಸ್ ಶಿಫ್ಟ್ ಮಾಡುವ ಮೂಲಕ ಕಾರ್ಯಾಚರಣೆ ನಡೆಸಿದ್ರು. ಸದ್ಯ 3 ಅಗ್ನಿಶಾಮಕ ವಾಹನದಿಂದ ನೀರು ಹಾಯಿಸುವ ಕೆಲಸ ನಡೆಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕಟಪಾಡಿ ಪರಿಸರದಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕಾಪು ಶಾಸಕ ಗೊರ್ಮೆ ಸುರೇಶ್ ಶೆಟ್ಟಿ ಆಗಮಿಸಿ ಪರಿಶೀಲನೆ ನಡೆಸಿ ಎಲ್ಲಾ ಮುನ್ನೆಚ್ಚರಿಕೆ ವಹಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಂಚಾರ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ರಾತ್ರಿ 8 ಗಂಟೆಯವರೆಗೆ ಮಂಗಳೂರಿನಿಂದ ಉಡುಪಿಗೆ ಹೋಗುವ ವಾಹನಗಳು ಕಾಪುವಿನಿಂದ ಶಿರ್ವ, ಮೂಡುಬೆಳ್ಳೆ, ಮಣಿಪುರ ಮಾರ್ಗವಾಗಿ ಮಣಿಪಾಲಕ್ಕೆ ತೆರಳಿ ಅಲ್ಲಿಂದ ಉಡುಪಿಗೆ ಹೋಗುವುದು ಅಥವಾ ಪಡುಬಿದ್ರೆ, ಬೆಳ್ಮನ್, ಶಿರ್ವ ಮಾರ್ಗವಾಗಿ ಮಣಿಪಾಲಕ್ಕೆ ತೆರಳಿ ಅಲ್ಲಿಂದ ಉಡುಪಿಗೆ ಹೋಗಬೇಕು. ಉಡುಪಿಯಿಂದ ಮಂಗಳೂರಿಗೆ ಹೋಗುವ ವಾಹನಗಳು ಮಣಿಪಾಲದಿಂದ ಮಣಿಪುರ, ಮೂಡುಬೆಳ್ಳೆ, ಶಿರ್ವ ಮಾರ್ಗವಾಗಿ ಕಾಪು ತಲುಪಿ ಅಲ್ಲಿಂದ ಮಂಗಳೂರು ಕಡೆಗೆ ತೆರಳಬೇಕು ಅಥವಾ ಮಣಿಪಾಲದಿಂದ ಶಿರ್ವ, ಬೆಳ್ಮನ್ ಮಾರ್ಗವಾಗಿ ಪಡುಬಿದ್ರೆ ತಲುಪಿ ಅಲ್ಲಿಂದ ಮಂಗಳೂರು ಕಡೆಗೆ ಸಂಚರಿಸಲು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆದೇಶ ಹೊರಡಿಸಿದ್ದಾರೆ. ಎಸ್ಪಿಯವರಿಗೆ ಮಾತಾಡಿ ಕೊನೆಗೆ ಇಲ್ಲಿಯ ಆರಕ್ಷಕ ಸಿಬ್ಬಂದಿ, ಇಲ್ಲಿ ಇನ್ಸ್ಪೆಕ್ಟರ್ ಅವರು ಮತ್ತು ಇಲ್ಲಿ PSI ಅವರು ಎಲ್ಲ ಬಂದು ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದಾರೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ. MRPLಂದ ಅದಕ್ಕೆ ತಕ್ಕಂಥ ವಾಹನ ವ್ಯವಸ್ಥೆ ಮತ್ತು ಆ ಸಿಬ್ಬಂದಿ ಎಲ್ಲ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 2 ಕಡೆ ನಾವು ಟ್ರಾಫಿಕನ್ನು ಬಂದ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ವಾತಾವರಣ ಗಂಭೀರವಾಗಿದೆ. ಇದು ಬಹುಶಃ ಡ್ರೈವರು ಅವರ ಓವರ್ ಸ್ಪೀಡ್ ಅಂತ ಕಾಣ್ತದೆ. ಇಲ್ಲಾಂದರೆ ಏಕಾಏಕಿ ಒಂದು ಗಾಡಿ ಪಲ್ಟಿ ಆಗೋದಿಲ್ಲ. ಈ ಥರದ 2-3 ಘಟನೆ ಮೊದಲು ಕೂಡ ಆಗಿದೆ. ಹಾಗಾಗಿ ಇನ್ನು ನಾನು ಇಲ್ಲಿಯ ಪೊಲೀಸನ್ನ ಅಭಿನಂದಿಸಬೇಕು. ಈಗಾಗಲೇ ಅಲ್ಲಲ್ಲಿ ಸ್ಪೀಡ್ ಕಂಟ್ರೋಲರ್ ಅಂದರೆ ನಮ್ಮ ರೀಡಿಂಗನ್ನು ಯಾರು ಸ್ಪೀಡ್ ಹೋದ್ರೂ ಅವ್ರ ಮನೆಗೆ ಫೈನ್ ರಸೀಟ್. ಬಾಂಬೆಯಲ್ಲಿ ಈ ಥರ ವ್ಯವಸ್ಥೆ ಇದೆ, ದುಬೈನಲ್ಲಿ ಇದೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಕೂಡ ಅದು ಬರ್ತದೆ. ಹಾಗಾದರೂ ಅಟ್ಲೀಸ್ಟ್, ಯಾಕಂತ ಹೇಳಿದರೆ ಒಂದೊಂದು ಜೀವ ಇದ್ದರೆ ಜೀವನ ಅಂತೇಳಿ, ಒಂದೊಂದು ಪ್ರಾಣ ಕೂಡ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಅದು ಏನಾದರೂ ದೈವವಶಾತ್ ಏನು ಜೀವಹಾನಿ ಆಗಲಿಲ್ಲ, ಆದರೆ ಮುಂದಿನ ದಿನಗಳು ಕೂಡ ಆ ಥರ ಆಗಬಾರ್ದು ಅಂತೇಳಿ ಹೇಳ್ತಾ ಇಲ್ಲ. ಈಗಾಗಲೇ ಫೈರ್ ಬ್ರಿಗೇಡ್ ಅವರು ಬಂದಿದ್ದಾರೆ. ನಮ್ಮ ಅದಾನಿಯಿಂದ ಬಂದಿದ್ದಾರೆ. ISP ಅವರಲ್ಲಿ ಬಂದಿದೆ. NH ಅವರು, ಅಲ್ಲಿಯ ಕಾಂಟ್ರಾಕ್ಟರು, ಇಂಜಿನಿಯರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲರೂ ಸೇರಿ ಅದನ್ನು ಕಂಟ್ರೋಲಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮನೆಯವರನ್ನು ಶಿಫ್ಟ್ ಮಾಡುವಂಥದ್ದು ಏನಾದರೂ MRPLಂದ ಇದು ಬರ್ತದೆ. ಮತ್ತು ಈಗಲೇ ಒಂದು 2-3 ಫೈರ್ ಬ್ರಿಗೇಡ್ ಅವರು ಬಂದು ಅದನ್ನು ಉಪಶಮನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೀರಿಯಸ್ನೆಸ್ ಕಮ್ಮಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ವೇಳೆ ಫೈರ್ ಬ್ರಿಗೇಡ್ ಇಲ್ಲ ಅಂತ ಹೇಳಿದರೆ ತುಂಬ ಹೆದರಿಕೆ ಇರ್ತದೆ. ಆದರೆ ಇಲ್ಲಿ ಅದರ ಅಗ್ನಿ, ಅದು ಬೆಂಕಿ ಅದನ್ನು ಬೇರೆ ಕಡೆ ಪಸರಿಸಲಾರದಂಗೆ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ.